ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ 22ನೇ ಗಣರಾಜ್ಯೋತ್ಸವವನ್ನು ಮಂಗಳೂರಿನ ಮೇರಿ ಹಿಲ್ನಲ್ಲಿರುವ ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಗೃಹ ರಕ್ಷಕ ದಳದ ಸಮಾದೇಷ್ಟರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ವೇಳೆ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾವು ಹೋಮ್ ಗಾರ್ಡ್ಸ್ ಮತ್ತು ಪೌರ ರಕ್ಷಣಾ ತಂಡದವರು ಈ ಒಂದು ರಾಷ್ಟ್ರೀಯ ಹಬ್ಬದಲ್ಲಿ ಅತ್ಯಂತ ಸಂತಸದಿಂದ ನಮ್ಮ ರಾಷ್ಟ್ರೀಯ ಹಬ್ಬದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಇಂತಹ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಸಂವಿಧಾನದ ಏನು ಆಶಯ ಏನಿದೆ, ಈಕ್ವಾಲಿಟಿ ಇರ್ಬೋದು, ಸಮಾನತೆ, ಲಿಬರ್ಟಿ, ಸ್ವಾತಂತ್ರ್ಯ ಮತ್ತು ಜಸ್ಟಿಸ್, ನ್ಯಾಯ, ಈ 3 ತತ್ವಗಳ ಮೇಲೆ ನಮ್ಮ ಗಣತಂತ್ರ ನಿಂತಿದೆ. ಮೂಲ ತತ್ವಗಳ ಮೇಲೆ. ಈ ಮೂಲ ತತ್ವಗಳ ಆಶಯಕ್ಕೆ ಧಕ್ಕೆ ಬರದಂತೆ ನಾವೆಲ್ಲ ದೇಶದ ಪ್ರಗತಿಗಾಗಿ ನಾವು ಕೆಲಸ ಮಾಡಬೇಕಾದಂಥ ಒಂದು ವ್ಯವಸ್ಥೆಗೆ ನಾವು ಹೊಂದ್ಕೊಂಡಿದ್ದೇವೆ. ಈ ಸಂವಿಧಾನವು ಅತಿ ಉದ್ದವಾಗಿದೆ, ಅಂದರೆ ತುಂಬ ಲೆಂತಿ, ಮತ್ತು ಇದರಲ್ಲಿ 448 ಲೇಖನಗಳನ್ನು ಒಳಗೊಂಡಂಥ ಒಂದು ಸಂವಿಧಾನ ರಚನೆಯಾಗಿದೆ. ಇದರಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಹಕ್ಕು ನಿಯಮಗಳನ್ನು ಭಾರಿ ಒಂದು ಕ್ರಮ ಪ್ರಕಾರವಾಗಿ ಅದಕ್ಕೆ ಸರಿಯಾದ ಒಂದು ಉಲ್ಲಂಘನೆ ಬೇಕಾದಂತಹ ನಿಯಮಗಳು ಮತ್ತು ಅದಕ್ಕೆ ಉಲ್ಲಂಘನೆ ಆದರೆ ಅದನ್ನು ಯಾವ ರೀತಿ ಕಂಪ್ಲೀಟ್ ಅದರ ಒಂದು ಸಿಸ್ಟಮೆಟಿಕ್ ಆದ ಒಂದು ಕರಡು ರೆಡಿಯಾಗಿದೆ.